ಪಣಂಬೂರು ಶ್ರೀ ವೀರಭದ್ರ ಸ್ವಾಮಿ ಮಹಾಮಾಯಿ ದೇವಸ್ಥಾನ ಸಂಗಬೆಟ್ಟು ಸಿದ್ದಕಟ್ಟೆಯಲ್ಲಿನ ದೇವಳದ ಸಮಗ್ರ ಜೀರ್ಣೋದ್ಧಾರದ ಪ್ರಯುಕ್ತ ದೇವರ ಬಾಲಾಲಯ ಪ್ರತಿಷ್ಠೆ ಮಾರ್ಚ್ 25ರಂದು ಮೊದಲುಗೊಂಡು ಮಾರ್ಚ್ 27ರವರೆಗೆ ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿ, ರಣೋಗ್ನ ಹೋಮ, ಗಣಹೋಮ, ವಿವಿಧ ಪ್ರಾಯಶ್ಚಿತ ಹೋಮಗಳು, ಶ್ರೀ ವೀರಭದ್ರ, ಶ್ರೀ ದುರ್ಗಾ ಪರಮೇಶ್ವರಿ ದೇವರು ಹಾಗೂ ಶ್ರೀ ಗಣಪತಿ ದೇವರು ಮತ್ತು ಪರಿವಾರ ದೈವ ದೇವರುಗಳಿಗೆ ಅನುಜ್ಞಾ ಕಲಶ ಹಾಗೂ ಶುಭ ಮುಹೂರ್ತದಲ್ಲಿ ದೇವರ ಬಾಲಾಲಯ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಿತು. ಶ್ರೀ ಕ್ಷೇತ್ರದ ತಂತ್ರಿ ವರೇಣ್ಯರಾದ ಬ್ರಹ್ಮಶ್ರೀ ಕುಡುಪು ಶ್ರೀ ನರಸಿಂಹ ತಂತ್ರಿಯವರು, ಕುಡುಪು ಶ್ರೀ ಕೃಷ್ಣರಾಜ ತಂತ್ರಿಯವರು ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪ್ರಭಾಕರ್ ಐಗಳ ಅವರ ಪೌರೋಹಿತ್ಯದಲ್ಲಿ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಗಣ್ಯರಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಭಾಕರ್ ಭಟ್ಕಲ್ಲಡ್ಕ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಪ್ರಭಾಕರ್ ಪ್ರಭು, ರತ್ನಕುಮಾರ್ ಚೌಟಾ ಇವರು ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶುಭ ಹಾರೈಸಿದರು. ಪ್ರತಿಷ್ಠಾ ದಿನದಂದು ದೇವಸ್ಥಾನದ ತೆರವುಗೊಳಿಸುವ ಸಾರ್ವಜನಿಕ ಮಹಾಕಾರ ಸೇವೆ ಕಾರ್ಯಕ್ರಮ ಆರಂಭಗೊಂಡು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸಂಗಬೆಟ್ಟು, ಸಿದ್ದಕಟ್ಟೆ, ಬೋಳಂಗಡಿ, ಪುಂಜಾಲಕಟ್ಟೆ, ಕೊಣಾಚೆ, ಅಡ್ಯಾರ್, ಕೊಲ್ಮಾನ್, ಕಾಟಿಪಳ್ಳ, ಕುಳಾಯ್, ಗುರುಪುರ, ಕೈಕಂಬಗಳ ಮಾಗಣೆ ಮುಖ್ಯಸ್ಥರುಗಳು ಹಾಗೂ ಸದಸ್ಯರುಗಳು ಮತ್ತು ಊರಿನ ಎಲ್ಲ ಭಗವದ್ ಭಕ್ತರು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಚಂದ್ರಹಾಸ್ ಗುರಿಕಾರ್, ಪಿ ಶ್ರೀನಿವಾಸ್ ಶೆಟ್ಟಿಗಾರ್, ಯಾನೆ ಸೋಮಯ್ಯ ಗುರಿಕಾರ್, ಗಂಗಾಧರ್ ಗುರಿಕಾರ್ ಬೆಳ್ಳ, ಕೊಣಾಚೆ, ಮಹಾಬಲ ಗುರಿಕಾರ್ ಹೊಕ್ಕಾಡಿಗೂಳಿ, ಮುಕ್ತೇಸರಾದ ಮಾಧವ್ ಶೆಟ್ಟಿಗಾರ್ ಕೆರೆಕಾಡು, ಬೋಜ ಶೆಟ್ಟಿಗಾರ್ ಸಂಗಬೆಟ್ಟು, ಧನಂಜಯ ಶೆಟ್ಟಿಗಾರ್ ಕೃಷ್ಣಾಪುರ, ವಾಮನ ಶೆಟ್ಟಿಗಾರ್ ಕಾಶಿಪಟ್ನ, ಕ್ಷೇತ್ರದ ಮುಖಾಲಿಯವರುಗಳಾದ ಶೇಖರ್ ಶೆಟ್ಟಿಗಾರ್ ಅಮೆಂಬಳ, ಬೋಜ ಶೆಟ್ಟಿಗಾರ್ ಸಂಗಬೆಟ್ಟು, ಪಾತ್ರಿಗಳಾದ ಮಾಧವ್ ಶೆಟ್ಟಿಗಾರ್, ಎಂಎಸ್ ಕೃಷ್ಣ ಶೆಟ್ಟಿಗಾರ್, ರಾಮಚಂದ್ರ ಪದ್ಮಶಾಲಿ, ಹರೀಶ್ ಶೆಟ್ಟಿಗಾರ್ ಮಾಡಮೆ, ಸತ್ತಿಗೆ ಪೂಜಾರಿ, ಕೇಶವ್ ಶೆಟ್ಟಿಗಾರ್ ಅಲ್ಲದೆ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಮೋಹನ್ ಶೆಟ್ಟಿಗಾರ್ ಉಚಿರೆ, ಅಧ್ಯಕ್ಷ ಗಣೇಶ್ ಶೆಟ್ಟಿಗಾರ್ ಬೋಳಂಗಡಿ, ಕಾರ್ಯಾಧ್ಯಕ್ಷರುಗಳಾದ ದಾಮೋದರ್ ಶೆಟ್ಟಿಗಾರ್ ಉಪ್ಪಿರ ಸಿದ್ದಕಟ್ಟೆ, ದೇವೇಂದ್ರ ಶೆಟ್ಟಿಗಾರ್ ಕೊಂಚಾಡಿ ಮಂಗಳೂರು, ದತ್ತರಾಜ ಶೆಟ್ಟಿಗಾರ್ ಕೊಯ್ಲಾ, ಜಯರಾಮ್ ಮಂಗಳೂರು, ಪ್ರಧಾನ ಕಾರ್ಯದರ್ಶಿ ಭವಾನಿ ಶಂಕರ್ ಆರ್ ಕಾಟಿಪಳ್ಳ, ಕೋಶಾಧಿಕಾರಿ ಗಣೇಶ್ ಶೆಟ್ಟಿಗಾರ್ ಸಂಗಬೆಟ್ಟು ಉಪಸ್ಥಿತರಿದ್ದರು.